40 ವರ್ಷಗಳ ಬೇಡಿಕೆಯಾಗಿರುವ ಚಿಕ್ಕಪುತ್ತೂರಿನ ಅಂದ್ರಟ್ಟು ಸೇತುವೆ ಕಾಮಗಾರಿ ಪ್ರಾರಂಭಗೊಂಡು ವರ್ಷಗಳೇ ಕಳೆದರೂ ಮುಕ್ತಾಯದ ಹಾದಿ ಕಂಡಿಲ್ಲ. ಆಮೆಗತಿಯಲ್ಲಿ ಸಾಗ್ತಾ ಇರುವ ಸೇತುವೆ ಕಾಮಗಾರಿ ವಿರುದ್ಧ ಇಲ್ಲಿನ ಸ್ಥಳೀಯರು ಬೇಸತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂದ್ರಟ್ಟುವಿನಲ್ಲಿ ನದಿಗೆ ಅಡ್ಡಲಾಗಿ ಸಂಪರ್ಕ ಸೇತುವೆ ನಿರ್ಮಿಸಲಾಗಿದ್ರೂ ಕೂಡ ರಸ್ತೆ ಜೋಡಣೆ ಮಾಡುವ ಮೋರಿ ಹಾಗೂ ತಡೆಗೋಡೆ ನಿರ್ಮಾಣ ಕಾಮಗಾರಿ ವಿಳಂಬವಾಗಿದೆ. ರಸ್ತೆ ಸಂಪರ್ಕಕ್ಕೆಂದು ಹಾಕಿದ್ದ ಮಣ್ಣನ್ನ ಇತ್ತೀಚೆಗೆ ತಡೆಗೋಡೆ ನಿರ್ಮಿಸಲೆಂದು ಅಗೆದು ಕಾಮಗಾರಿ ಪೂರ್ಣಗೊಳಿಸದೆ ಕೈ ತೊಳೆದುಕೊಂಡಿದ್ದಾರೆ. ಇದರಿಂದಾಗಿ ಸಂಚಾರಕ್ಕೆ ಅಡಚಣೆ ಉಂಟಾಗಿದ್ದು, ಅಪರಿಚಿತರು ಈ ರಸ್ತೆಯಲ್ಲಿ ಹೋದರೆ ಬೃಹತ್ ಹೊಂಡಕ್ಕೆ ಬೀಳುವುದು ಖಚಿತ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದ್ದು, ಕೃತಕ ನೆರೆ ಸೃಷ್ಟಿಯಾಗಿತ್ತು. ಇದರಿಂದಾಗಿ ಸ್ಥಳೀಯರು ಆಕ್ರೋಶಗೊಂಡು ಲೋಕೋಪಯೋಗಿ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಸೇತುವೆ ಕಾಮಗಾರಿಗೆ ಮಾಜಿ ಶಾಸಕ ಸಂಜೀವ ಮಠಂದೂರು ಇವರು 1,80,00,000 ಅನುದಾನವನ್ನ ಮೀಸಲಿಟ್ಟು ಶಿಲಾನ್ಯಾಸ ಮಾಡಿದ್ರು. ಅಶೋಕ್ ಕುಮಾರ್ ರೈ ಶಾಸಕರಾದ ಬಳಿಕ ಮತ್ತೊಮ್ಮೆ ಶಿಲಾನ್ಯಾಸ ನೆರವೇರಿಸಲಾಗಿತ್ತು. ಸೇತುವೆ ನಿರ್ಮಾಣ ಆಗಿದ್ರೂ ಉಳಿದ ಕಾಮಗಾರಿಗಳು ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಈ ರಸ್ತೆ ಜಿಡಕಲ್ಲು, ರಾಗಿದ ಕುಮೇರು, ಪುರುಷರ ಕಟ್ಟೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಉಡುಪಿ ಮೂಲದ ಕೇದಾರನಾಥ ಕನ್ಸ್ಟ್ರಕ್ಷನ್ ಕೃಷ್ಣಮೂರ್ತಿ ಭಟ್ ಎಂಬುವರಿಗೆ ಈ ಬ್ರಿಡ್ಜ್ ನಿರ್ಮಾಣದ ಗುತ್ತಿಗೆಯನ್ನ ನೀಡಲಾಗಿದ್ದು, ಸಬ್ ಕಾಂಟ್ರಾಕ್ಟರ್ ಜುನೈದ್ ನೇತೃತ್ವದಲ್ಲಿ ಕಾಮಗಾರಿ ನಡೆಸಲಾಗುತ್ತಿದೆ. ಬ್ರಿಡ್ಜ್ ಕಾಮಗಾರಿ ಸಂಪೂರ್ಣವಾಗಿದ್ರೂ ತಡೆಗೋಡೆ ಮತ್ತು ಮೋರಿ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಸಾರ್ವಜನಿಕರೇ ಮುಂದೆ ನಿಂತು ರಸ್ತೆಗೆ ಸಂಪರ್ಕ ಕಲ್ಪಿಸಲು ಮಣ್ಣನ್ನ ಹಾಕಿದ್ರು. ಇತ್ತೀಚೆಗೆ ತಡೆಗೋಡೆ ನಿರ್ಮಿಸಲೆಂದು ಸೇತುವೆ ಪಕ್ಕ ಮಣ್ಣನ್ನ ಅಗೆಸಿದ ಸಬ್ ಕಾಂಟ್ರಾಕ್ಟರ್ ಜುನೈದ್ ಅವರು ಕಾಮಗಾರಿ ನಡೆಸದೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಸ್ಥಳೀಯ ಮುಖಂಡರು ಕಾಮಗಾರಿ ಪೂರ್ಣಗೊಳಿಸಿ ಎಂದು ಮನವಿಯನ್ನ ಮಾಡಿದ್ರೂ ಕ್ಯಾರೆ ಅನ್ನುತ್ತಿಲ್ಲ. ಎಷ್ಟೇ ದೂರವಾಣಿ ಕರೆಯನ್ನ ಮಾಡಿದ್ರೂ ಸ್ವೀಕರಿಸದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂದು ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಪಕ್ಕದ ಜಮೀನಿನ ಮಾಲಕರು ಕೆಲಸ ಮಾಡಲು ಬಿಡ್ತಾ ಇಲ್ಲ, ಇನ್ನೊಂದು ಭಾಗದ ಜಮೀನಿನ ಮಾಲಕರು ತೆಂಗಿನ ಮರ ಮುಂದಿಟ್ಟುಕೊಂಡು ಅಡ್ಡಿಪಡಿಸುತ್ತಿದ್ದಾರೆ ಎಂದೆಲ್ಲ ನಮ್ಮನ್ನ ಮಾತಿನಲ್ಲೇ ಕಟ್ಟು ಹಾಕುತ್ತಿದ್ದಾರೆ ಎಂದು ಸ್ಥಳೀಯರು ಜುನೈದ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಬನ್ನೂರು ಪಂಚಾಯತಿನ ಚಿಕ್ಕಮುಟ್ಟೂರು ಗ್ರಾಮದ ಅಂದ್ರಟ್ಟ ಎಂಬ ಊರು. ಇದು ತುಂಬ ವರ್ಷದ 40 ವರ್ಷದ ಬೇಡಿಕೆ ಆಗಿರುವಂಥ ಸೇತುವೆ ಸಾಧಾರಣ ನಮ್ಮ ಬೇಡಿಕೆಯನ್ನು ಅವತ್ತು ಶಾಸಕ ಆಗಿರುವಂಥ ಸಂಜೀವ ಮಠಂದೂರು ಅವರು ನಮಗೆ 1,80,00,000 ಅನುದಾನವನ್ನು ಇಟ್ಟು ಇದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ನಂತರದ ಅವಧಿಯಲ್ಲಿ ಅಶೋಕ್ ರೈ ಅವರ ಅವಧಿಯಲ್ಲಿ ಆ ನಂತರ ಸಹ ಇದರ ಬಗ್ಗೆ ಶಿಲಾನ್ಯಾಸ ಆಯಿತು. ಸಂಘದ ಕೆಲಸ ಆಗ್ತಾ ಇತ್ತು. ಇವಾಗ ಅದು ಇಲ್ಲಿ ನಿಂತಿದೆ. ನೀವು ನೋಡ್ಬೋದು, ಎಲ್ಲ ಅಲ್ಲಿ ತೋಡಿದ್ದು ಮತ್ತು ಕಾಮಗಾರಿ ಎಲ್ಲ ಅಲ್ಲಿ ಸೈಡ್ ಕಟ್ಟಿದ್ದೆಲ್ಲ ಬಿದ್ದೋಗಿದೆ. ಇದಕ್ಕೆ ಈಗ ನಾವು ಇದರ ಇಂಜಿನಿಯರ್ ಆಗಿರುವಂಥ ಕನಿಷ್ಕ ಇವರನ್ನು ಕರೆದು ಹಾಗೂ ಇದರ ಸಬ್ಬು ಕಾಂಟ್ಯಾಕ್ಟ್ ಆಗಿರುವಂಥ ಜುವೇದ್ ಇವರನ್ನು ಎಲ್ಲ ಕರೆದು ಮಾತಾಡಿದ್ದೇವೆ. ಆದಷ್ಟು ಬೇಗ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಪಂಚಾಯತ್ ಮೆಂಬರು, ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರೆಲ್ಲ ಇದ್ದಾರೆ, ಜಾಗ ಕೊಟ್ಟವರು ಇದ್ದಾರೆ, ಎಲ್ಲರಿದ್ದಾರೆ. ಹಾಗೆ ಇದರ ಬಗ್ಗೆ ನಮ್ಮದೊಂದು ವಿನಂತಿ ಇಷ್ಟೇ, ಆದಷ್ಟು ಬೇಗ ಈ ಸಂಘದ ಕೆಲಸ ಇದೊಂದು ಮಾಡಿಕೊಡಬೇಕು. ಯಾಕಂದರೆ ಮಳೆಗಾಲದ ಹೊತ್ತು ಇಲ್ಲಿ ಜಿಡೆಕಲ್ಲು ಮತ್ತು ರಾಗೆದ ಕುಮೇರು, ಪುರುಷರ ಕಟ್ಟೆ ಹೋಗುವಂಥ ಸಂಪರ್ಕ ರಸ್ತೆ ಆಗಿದೆ. ಇದಕ್ಕೊಂದು ಆದಷ್ಟು ಇಲ್ಲಿ ಸಂಪರ್ಕದಲ್ಲಿ ತುಂಬ ಜನಗಳು ಹೋಗುವಂಥ ಇದು ಹಾದಿಯಾಗಿದೆ. ನಾವು ಪರಿಹಾರ ಆಗಿ ರಸ್ತೆ ಮುಂಚಿತವಾಗಿ ನಾವು ಮಾಡಿದ್ದೀವಿ. ಆನಂತರ ಬೇಡಿಕೆಯ ಮುಖಾಂತರವಾಗಿ ಇದೊಂದು ನಮಗೆ ಒದಗಿ ಬಂದಿದೆ. ಹಾಗಾಗಿ ನಾವು ಇಷ್ಟೇ ಕೇಳೋದು, ಎಲ್ಲ ನಿಮಗೆ ಭರವಸೆ ಯಾವಾಗ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಭರವಸೆ ಮಾರ್ಚ್ ತಿಂಗಳಲ್ಲಿ ನಮಗೆ ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನೂ ಸಹ ಬಿಟ್ಟು ಕೊಟ್ಟಿಲ್ಲ. ಈಗ ಏನು ಹೇಳಿದ್ರು? ಇವಾಗ ನಾಲ್ದು ಸೋಮವಾರದಿಂದ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಇವರೊಟ್ಟಿಗೆ ನಾವು ಈಗ ಧೈರ್ಯ ಹಿಡ್ಕೊಂಡು ಇವರೊಟ್ಟಿಗೆ ಮಾತಾಡ್ತೇವೆ. ಅಶೋಕ್ ರೈ ಅವರೊಟ್ಟಿಗೆ ಫೋನ್ ಮುಖಾಂತರ ಮಾತಾಡ್ತಾರೆ. ಏನಂದ್ರೆ ಕಾಂಟ್ರಾಕ್ಟ್ ಬಂದ್ರೆ ಅವರೊಂದು ದರ್ಪದಲ್ಲಿ ಇಲ್ಲಿ ಸಾರ್ವಜನಿಕರನ್ನು ಜೋರು ಮಾತಾಡಿದೆ. ಇಲ್ಲಿ ಜಾಗ ಬಿಟ್ಟು ಕೊಡುವುದಿಲ್ಲ ಅಂತ ಇವರು ಯಾರು ಎಲ್ಲಿ ನೋಡಿ ಇಲ್ಲಿದ್ದಾರೆ. ಫಸ್ಟ್ ನಮಗೆ ಜುಬೇದ್ ಅನ್ನೋರು ಎಂತ ಮಾಡಿದಂದ್ರೆ, ಫಸ್ಟ್ ನಾವೊಂದು 4 ಜನ ಇದ್ದೇವೆ ಅಂತ ಹೇಳಿ ಇವರು ಬರಲಿಲ್ಲ. ಆ ಕಡೆ ಜಾಗದವರು ಈ ಕಡೆ ಜಾಗದವರು ಬರಲಿಲ್ಲ. ಅವರು ಏನೆಷ್ಟು ಬುದ್ಧಿವಂತಿಕೆ ತೋರಿಸಿದ್ರಂದ್ರೆ, ಆ ಕಡೆ ಜಾಗರದ್ದು ಕಾಂಪ್ಲಿಕೇಶನ್ ಮಾಡ್ತಾರೆ, ನಮ್ಮ ಕೆಲಸದವ್ರ ಹತ್ರ ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ, ಈ ಕಡೆ ಅವರು ತೆಂಗಿನ ಮರ ಬಿಡ್ಲಿಕ್ಕೆ ಬಿಡುದಿಲ್ಲ, ತೆಗಿಲಿಕ್ಕೆ ಬಿಡುದಿಲ್ಲ ಅಂತ ಆ ತರ ನಮ್ಮನ್ನೊಂದು ಕಟ್ಟಿ ಹಾಕ್ತಾರೆ ಆ ಮಾತಿನಲ್ಲಿ. ಈ ಅಮಾಯಕರು ಊರಿನ ಇವರಿಗೆ ಅಷ್ಟೊಂದು ಈಗ ನೋಡಿ, ಈಗ ಆ ಕಡೆ ಜಾಗವರು ಈ ಕಡೆ ಜಾಗವರು ಬರುವಾಗ ಆ ಜುಬೇದ್ ಅನ್ನೋ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ. ಎಂತ ಅಲ್ಲ, ಈ ಗುತ್ತಿಗೆದವರು ನಮಗೆ ಮೋಸನೇ ಮಾಡಿದ್ದು, ಭರವಸೆ ಮಾತ್ರ ಕೊಟ್ಟದ್ದು ಹೊರತು ಕೆಲಸ ಮಾಡಿಲ್ಲ ಇಲ್ಲಿ.
ನಮಗೂ ಕೆಲಸ ಆಗಿಲ್ಲ ಸರ್. ಆದಷ್ಟು ಬೇಗ ನೀವು ಈಗ ನಮ್ಮ ಸ್ವಂತ ಮನೆದಲ್ಲ ಇದು, ಸಾರ್ವಜನಿಕರದ್ದು. ನಾವು ತುಂಬಾ ಜನ ಹಾದು ಹೋಗುವಂತದ್ದು. ಬ್ರಿಡ್ಜಿಗೆ ನಾವೊಂದು ಎಷ್ಟು ಈ GST ಒಂದು ಎಷ್ಟು ಕಲೆಕ್ಷನ್ ಆಗ್ತದೆ ಈ ದೇಶದಲ್ಲಿ, ಆದ್ರೆ ನಮ್ಗೆ ಒಂದು ಇಂಥ ಒಂದು ಕಾಮಗಾರಿಗೆ 30 ವರ್ಷ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕಟ್ಟಿದ ಟ್ಯಾಕ್ಸಿಗೆ ನಮ್ಮಲ್ಲಿ ಕೆಲಸ ಒಂದು ನಮ್ಮ ಊರಿಗೆ ಒಂದು ಬ್ರಿಡ್ಜ್ ಬೇಕು ಅಂತ ಹೇಳಿದ್ರೆ ಈ ತರ ಒಂದು ನಮ್ಮನ್ನು ನರಳಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ದೊಡ್ಡ ಒಂದು ವಿಪರ್ಯಾಸ ಇಲ್ಲ ಅಂತ. ಜಾಗ ಊರಿನವರೇ ಕೊಡ್ತಾರಂತ ಹೇಳಿದ್ರು ಇದಕ್ಕೆ ಇಷ್ಟೊಂದು ಡಿಲೇ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಇದಕ್ಕೆ ಮುಂದಿನ ಹೋರಾಟ ಉಗ್ರವಾಗಿ ಮಾಡ್ತೇವೆ. ನಾವು ಇನ್ನು ಆಗ ಇದ್ರೆ ನಾವು ಹೋರಾಟ ಉಗ್ರವಾಗಿ ಮಾಡುದು ಖಂಡಿತ. ಊರಿನವರೆಲ್ಲ ಸೇರಿ ಮಾತಾಡಿದಾಗ ಅವರು ಸಂಪೂರ್ಣ ಸಹಕಾರ ಕೊಡ್ತಾನೆ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ಈಗ ಸೋಮವಾರ ಅವರು ಆಗ ಗುತ್ತಿಗೆದಾರ ಬಂದವರು ಸೋಮವಾರ ಗಾಡೀಲಿ ಹಿಟಾಚಿ ಬಿಟ್ಟು ಆ ರಿಟರ್ನಿಂಗ್ ವಾಲ್ ಮತ್ತು ಚರಂಡಿ ಕೆಲಸ ಮಾಡುವಂಥದ್ದು ಮಾಡ್ತಾನೆ ಅಂತ ಒಪ್ಕೊಂಡಿದ್ದಾರೆ. ಸೊ ನಾನು ಸಮೇತ ಅದು ಪ್ರತಿದಿನ ಅದನ್ನು ಏನು ಮಾನಿಟರ್ ಮಾಡಿ ಅವರು ಸೋಮವಾರದೊಳಗೆ ಮಾಡ್ತಾನೆ ಅಂತ ಒಪ್ಕೊಂಡು, ಒಂದು ವೇಳೆ ಮಾಡದಿದ್ದಲ್ಲಿ ನಾವು ಇಲಾಖೆ ವತಿಯಿಂದ ಏನು ಕ್ರಮ ವಹಿಸಬೇಕು ನಾವು ಅದನ್ನು ಮುಂದುವರಿಸ್ತೇವೆ. ಹಾಗಾಗಿ ಊರಿನವರ ಸಹಕಾರ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೇವೆ ಸರ್. ಖಂಡಿತ ಈಗ ಕಾಂಟ್ರಾಕ್ಟ್ ಮೇಲೆ ಭರವಸೆ ಇಡ್ಲಿಲ್ಲ, ನಾವು ನಿಮ್ಮ ಮೇಲೆ ಇಟ್ಟಿದ್ದೇವೆ. ಇಲ್ಲ ನನ್ನ ಸೈಡಿಂದ ಖಂಡಿತ ಏನಾಗಬೇಕು ಇಲ್ಲ ನಮಗೆ ಆದಷ್ಟು ಬೇಗ ದಿನಾಲು ಬೇಕಾದ್ರೆ ಇಲ್ಲಿಗೆ ಬರ್ತೇವೆ, ನಿಮ್ಮ ಜೊತೆ ನಾವು ಕೂಡ ಬರ್ತೇವೆ. 4 ಮೆಂಬರ್ ಇದ್ದಾರೆ, 1 2 3 4 ಜನ ಇದ್ದೇವೆ. ಇವರ ಅಧ್ಯಕ್ಷರು ಪಂಚಾಯತ್, ನಾವು 4 ಡೈಲಿ ದಿನಾಲು ಬರ್ತೇವೆ ಬೇಕಾದ್ರೆ. ಅದನ್ನೊಂದು ಬೇಗ ಆದಷ್ಟು ಬೇಗ ಮುಗಿಸಿಕೊಡ್ಲಿಕ್ಕೆ ಸಂಚಾರ ಮುಕ್ತ ಮಾಡಿ ಹಾಗೆ ಕೊಡಿ ಸರ್. ಕಾಮಗಾರಿ ಪೂರ್ಣಗೊಳಿಸುವ ಬಗ್ಗೆ ಗುತ್ತಿಗೆದಾರರು ಕೇವಲ ಭರವಸೆಗಳಿಂದ ನೀಡುತ್ತಿದ್ದಾರೆ, ಪೂರ್ಣಗೊಳಿಸ್ತಾ ಇಲ್ಲ. ಹೀಗಾಗಿ ಇಂಜಿನಿಯರ್ ಮತ್ತು ಸಬ್ ಕಾಂಟ್ರಾಕ್ಟರ್ ಅವರನ್ನ ಕರೆಸಿ ಕಾಮಗಾರಿ ಪೂರ್ಣಕ್ಕೆ ಮನವಿಯನ್ನ ಮಾಡಲಾಗಿದೆ. ಶೀಘ್ರದಲ್ಲೇ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಸೇತುವೆ ಬಿಟ್ಟುಕೊಡುತ್ತೇವೆ ಎಂದಿದ್ದಾರೆ. ಇಲ್ಲಿಯವರೆಗೂ ಬಿಟ್ಟುಕೊಟ್ಟಿಲ್ಲ. ಇನ್ನು ಪ್ರತಿನಿತ್ಯ ತಾನೇ ಮುಂದೆ ನಿಂತು ಪರಿಶೀಲಿಸುತ್ತೇನೆ, ಒಂದು ವೇಳೆ ಮಾಡದೇ ಇದ್ರೆ ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ಳಲಾಗುವುದು. ಊರಿನವರ ಸಹಕಾರ ಬೇಕು, ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು PWD ಇಂಜಿನಿಯರ್ ಕನಿಷ್ಕ್ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬನ್ನೂರು ಪಂಚಾಯತ್ನ ಅಧ್ಯಕ್ಷೆ ಸ್ಮಿತಾ ನಾಯ್ಕ್, ಸದಸ್ಯರಾದ ರಾಘವೇಂದ್ರ ಗೌಡ ಅಂದ್ರೆಟ್ಟು, ತಿಮ್ಮಪ್ಪ ಮೂಡಾಯೂರು, ಜಯ ಏಕ, ಬೂತ್ ಅಧ್ಯಕ್ಷ ಪ್ರಕಾಶ್ ಚಿಕ್ಕಬುಡ್ಡೂರು, ಬೂತ್ ಕಾಂಗ್ರೆಸ್ ಅಧ್ಯಕ್ಷ ಚಿದಾನಂದ ರೈ ಕೊಪ್ಪಳ, ಅವಿನಾಶ್, ಗಣೇಶ್ ಭಟ್, ಕೃಷ್ಣ ಪ್ರಸಾದ್ ಭಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.